ಮಲಗಿದ್ದ ಮಗು ಎದ್ದು ಅಮ್ಮ ಅಂತ ಕರೆಯುತ್ತೆ ಅಂತ ಕಾದು ಕುಳಿತಿದ್ದ ಆ ತಾಯಿಗೆ ಸಿಕ್ಕಿದು ಮಾತ್ರ ಮಗುವಿನ ಹೆಣ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಇಂದು ನಡೆದ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. 5 ತಿಂಗಳ ಹಸುಗೂಸು ಇವತ್ತು ಬೀದಿ ನಾಯಿಯ ಅಟ್ಟಹಾಸಕ್ಕೆ ಬಲಿಯಾಗಿದೆ. ಪಡಸಾಲೆಯಲ್ಲಿ ಮಲಗಿದ್ದ ಮಗುವನ್ನ ನಾಯಿ ಬೇಟೆಯಾಡಿದ ರೀತಿ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಸಿದ್ದಪ್ಪ ಮತ್ತು ಸುಧಾ ದಂಪತಿಯ 5 ತಿಂಗಳ ಮಗು ಇವತ್ತು ಸಾವನ್ನಪ್ಪಿದೆ. ಸುಧಾ ಅವರು ಬೆಳಿಗ್ಗೆ ಮಗುವನ್ನ ಪಡಸಾಲೆಯಲ್ಲಿ ಮಲಗಿಸಿ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗಿದ್ರು. ಅದೇ ವೇಳೆ ಎಲ್ಲಿಂದಲೋ ಬಂದ ನಾಯಿ ಮನೆಯೊಳಗೆ ನುಗ್ಗಿ ಮಗುವಿನ ಮೇಲೆ ಅಟ್ಯಾಕ್ ಮಾಡಿದೆ. ಮಗುವಿನ ತಲೆ, ಮುಖ ಅಂತ ನೋಡದೆ ಮನ ಬಂದಂತೆ ಕಚ್ಚಿದೆ. ಮಗುವಿನ ಕಿರುಚಾಟ ಕೇಳಿ ತಾಯಿ ಓಡಿ ಬರೋಷ್ಟರಲ್ಲಿ ಎಲ್ಲಾ ಮುಗಿದು ಹೋಗಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗುವನ್ನ ಬ್ರಿಮ್ಸ್ ಆಸ್ಪತ್ರೆಗೆ ತರಲಾಯಿತಾದ್ರೂ ಸಾವು ಗೆದ್ದು ಬರಲು ಆ ಕಂದಮ್ಮನಿಗೆ ಸಾಧ್ಯವಾಗ್ಲಿಲ್ಲ. ಈ ಸಾವಿಗೆ ನೇರ ಹೊಣೆ ಯಾರು? ಗ್ರಾಮದಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ ಅಂತ ಎಷ್ಟು ಸಲ ದೂರು ಕೊಟ್ರೂ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಜನರ ಪ್ರಾಣಕ್ಕಿಂತ ಈ ಅಧಿಕಾರಿಗಳಿಗೆ ಬೇರೆ ಕೆಲಸಗಳೇ ಮುಖ್ಯವಾಯಿತಾ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಗುವಿನ ಸಾವಿಗೆ ನ್ಯಾಯ ಬೇಕು ಮತ್ತು ಕುಟುಂಬಕ್ಕೆ ಪರಿಹಾರ ಸಿಗ್ಬೇಕು ಅನ್ನೋದು ಎಲ್ಲರ ಆಗ್ರಹ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.